ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಅಂಬುನಿಧಿಯ ಧ್ವಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡ ಮಾಡುತ್ತ ವರ್ಣಿಪೆನಿ ಕಥಾಮೃತವ
ಇರುವಂತಹ ಸ್ಥಳ ದೇವಲೋಕಕ್ಕೆ ಯಾರೆಂದು ಕೇಳಿದ್ದೀರಿ? ಸುರಪನೆಂದು ಕೇಳಿ ನಾನೇ ಸರಿ ವಿತ್ತ ವಿಚಾರ ಅನೇಕ ವಿದ್ಯೆ ಆಲಿಸಬೇಕು. ಧರಣಿ ಪಾಲಕ ಕೇಳು.
ಪ್ರಾಪ್ತಿಯಾದರು ಪರಮಾತ್ಮನ ಅನುಗ್ರಹ ಇಲ್ಲದೆ ಯಾವುದೂ ಪ್ರಾಪ್ತಿಯಾಗುವುದಿಲ್ಲ. ಆತನ ದಯೆಯಿಂದಲೇ ತ್ರಿಲೋಕಗಳಲ್ಲಿ ಮೇಲೆನಿಸಿದ ಸ್ವರ್ಗಲೋಕ ನಮ್ಮ ಪಾಲಿಗೆ ಒದಗಿ ಬಂದಿದೆ. ನನ್ನದಾದಂತಹ ಧರ್ಮೋಚಿತವಾದ ವಾಕ್ಯಗಳನ್ನು ಆಲಿಸುವುದಕ್ಕೆ ಸೇರಿದವರು ಸಾಮಾನ್ಯರಲ್ಲ. ಸುರ, ಕಿನ್ನರ, ಕಿಂಪುರುಷ, ಉರಗ, ಸಿದ್ಧ, ಸಾಧ್ಯ, ಯಕ್ಷ, ಗಂಧರ್ವಾದಿಗಳು. ಆದರೆ ಇವತ್ತು ಸಭೆಯನ್ನು ಸೇರಿಸಿದ ವಿಚಾರವೇನು ಬಲ್ಲಿರಾ? ಸುಮನಸರು ಕೇಳಿದಿರಿ ಅನುಗ್ರಹದಾಯಕರೇ ಆಗಿದ್ದಾರೆ. ಆದರೆ ನಮ್ಮನ್ನು ಸದಾಕಾಲ ರಕ್ಷಾ ಕವಚದಂತೆ ಕಾಯುತ್ತಾ ಇರುವವ ಆ ಶ್ರೀಹರಿ, ಆತನ ದಯೆಯಿಂದಲಾಗಿ ಈ ಸುರ ಸಂಪದವು ನಮ್ಮ ಪಾಲಿಗೆ ಒದಗಿದೆ. ಆದರೆ ನಮ್ಮ ದಾಯಾದಿಗಳಾದಂತಹ ದಾನವರು ದಾಯಾದ್ಯ ಮತ್ಸರದಿಂದಲೋ ಅಥವಾ ಈ ಸ್ವರ್ಗಲೋಕವನ್ನು ಪಡೆಯಬೇಕೆಂಬ ಆಶೆಯಿಂದಲೂ ಆಗಾಗ ದಾಳಿಯನ್ನು ಮಾಡುತ್ತಾ ಇರುತ್ತಾರೆ. ಅದರಲ್ಲಿ ಕೆಲವರನ್ನು ನಾವು ಓಡಿಸಿದ್ದೇವೆ, ಇನ್ನು ಹಲವರನ್ನು ಹರಿಕೊಂದಿದ್ದಾನೆ. ನಮ್ಮ ದೇಹ ದಾಢ್ಯತೆ ಎಂಬುದು ಸದಾ ಸ್ಥಿರವಾಗಿ ಇರಬೇಕು ಎನ್ನುವ ಕಾರಣದಿಂದ ಕೇಳ್ತಾ ಇದ್ದೇನೆ. ಒಂದು ವೇಳೆ ದಾನವರ ದಾಳಿ ನಮ್ಮ ಸ್ವರ್ಗಲೋಕಕ್ಕೆ ಆದರೆ ನೀವೇನು ಮಾಡುವಿರಿ?
ಸಕದ ದಿನದೈ ದಿನದ ದಿನದೈ ಸಕದ ದಿನದೈ ದಿನದೈ ದಿನದೈಯ ತೈಯ ಲೋಕಧರ್ಮವನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಹೀಗಿರುವಾಗ ಲೋಕದಲ್ಲಿ ಅಧರ್ಮವನ್ನು ಸ್ಥಾಪಿಸುವುದಕ್ಕೆ ಮುಂದುವರಿದು ಬರುವ ಆ ದುಷ್ಟರನ್ನು ನಿಗ್ರಹಿಸಿ ಸ್ವರ್ಗಾಧಿಪತ್ಯವನ್ನು ನಿನಗೆ ಸಿದ್ಧವಾಗಿಸುತ್ತೇನೆ. ಸಂತೋಷವಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಸಂತೋಷವಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಕಲಿಗಾಲ ನಿಶ್ಚಯ ಸಂಗಾರದೊಳಗೆ ಕಲಿಗಾಲ ನಿಶ್ಚಯ ಸಂಗಾರದೊಳಗೆ ಬಳರ ಪ್ರೀತಿಯು ನಮಗೆ ಬಳರ ಪ್ರೀತಿಯು ನಮಗೆ ವಾಕ್ಯಗಳನ್ನು ಕೇಳಿ ಮನಸ್ಸಿಗೆ ಮಹದಾನಂದವಾಯಿತು. ನೀವು ಸುರದಲ್ಲಿ ಕಳಿಗಳು ಎಂಬುದು ನಿಶ್ಚಯ. ಆದರೆ ನಮ್ಮನ್ನು ಸದಾಕಾಲ ರಕ್ಷಾ ಕವಚದಂತೆ ಕಾಯುವ ಶ್ರೀಹರಿ ಆತನ ದಯೆ ನಮ್ಮ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ಸಭೆಯನ್ನು ಮುಕ್ತಾಯಗೊಳಿಸೋಣ.
ರಾಕ್ಷಸರ ಬಲಿದ್ಧಾರ ಇರುವಂತಹ ಸ್ಥಳ ಸಾಲಿದಾಮಟ್ಟನಕ್ಕೆ ಯಾರೆಂದುಕೊಂಡಿದ್ದೀರಿ? ತಾರಕಾಸುರನಿಗೆ ಹಾಗೆಂದುಕೊಳ್ಳಬಹುದು. ಒಳಗುತ್ತ ವಿಚಾರ ಅನೇಕವಿದೆ. ಕಶ್ಯಪ ಬ್ರಹ್ಮರಿಗೆ ಮಡದಿಯಾದಂತ ದೇವಿಯ ಗರ್ಭಸಂಭೂತನಾಗಿ ನಾನು ಹುಟ್ಟಿಕೊಂಡೆ. ತಾರಕಾಸುರನೆಂಬ ನಾಮಧೇಯದಿಂದ ಈ ಲೋಕದ ಬೆಳಕನ್ನು ಕಂಡೆ. ಈ ನಾಡನ್ನು ಕಟ್ಟಿ ಬೆಳೆಸಿದವ ನಾನು. ಆದರೆ ವಿಚಾರ ಅದಲ್ಲ, ಆ ದೇವತೆಗಳ ವಿಚಾರವನ್ನು ನೋಡಿದ್ರೆ ಅದಕ್ಕೆ ನಾನು ಒಬ್ಬನೇ ಹೋಗುವುದಲ್ಲ, ನಮ್ಮಲ್ಲಿದ್ದಾರೆ ಸೈನಿಕರು. ಅವರನ್ನು ಕರೆಸಿ ಅವರಲ್ಲಿ ವಿಚಾರವನ್ನು ತಿಳಿಸಿ ಅಭಿಪ್ರಾಯವನ್ನು ಕೇಳಬೇಕಾಗಿದೆ. ಎಲ್ಲಿದ್ದಾರೆ ನಮ್ಮವರು ಮರಳಿಸಬೇಕು.
ತಿಳಿಸಿದರೆ ನಡೆಸಿಕೊಡುತ್ತೇನೆ. ಮಾವರೇ ನಿಮ್ಮನ್ನು ಕರೆಸಲು ಬಲವಾದ ಕಾರಣ ಉಂಟು. ಸ್ವರ್ಗಲೋಕದ ಅಧಿಕಾರವನ್ನು ನಾನು ಪಡೆಯಬೇಕೆಂಬ ಉದ್ದೇಶದಿಂದ ನಿಮ್ಮನ್ನು ಕರೆಸಿದೆ. ಇದರ ವಿಚಾರವಾಗಿ ಏನು ನಿಮ್ಮ ಅಭಿಪ್ರಾಯ? Oh
ನಿಂದಿಸಿಕೊಂಡಿದ್ದೇನೆ. ದೇವತೆಗಳ ಮೇಲಿನ ಹಗೆಯನ್ನು ಸಾಧಿಸುವುದಕ್ಕಾಗಿ ನಮ್ಮವರೆಲ್ಲ ರೋಷಾವೇಶದಿಂದ ಹೊರಟು ನಿಂತಿದ್ದಾರೆ. ಆದರೆ ನಾನು ಆಡುವ ಮಾತುಗಳನ್ನು ಸರಿಯಾಗಿ ಆಲಿಸಬೇಕು. ಯಾವುದೇ ಕಾರ್ಯವನ್ನು ಮಾಡುವಾಗ ನಾವು ಯೋಚಿಸಿ ಮುಂದುವರಿಯಬೇಕು. ಏಕೆಂದರೆ ಆ ದೇವತೆಗಳ ಪಾಲಿಗೆ ಸದಾ ಹರಿ ಇದ್ದಾನೆ. ಹಾಗಾಗಿ ದೇಹ ಬಲದ ಜೊತೆಗೆ ದೈವ ಬಲವನ್ನು ಜೊತೆಯಾಗಿಸಿಕೊಂಡು ವಿಧಿಯನ್ನು ತಪಸ್ಸಿನ ಮೂಲಕ ಪಡೆದು ಯುದ್ಧಕ್ಕೆ ದಾಳಿಯನ್ನು ಎಸಗಬೇಕು. ಹೀಗಾಗಿ ನನ್ನ ಅಭಿಪ್ರಾಯ ಪ್ರಭು. ಬಲೆ ಮೆಚ್ಚಿದ್ದೇನೆ ವೀರರೇ. ನಿನ್ನ ಸಮಯೋಚಿತ ಪ್ರಜ್ಞೆಯನ್ನು ನಾನು ಉಪಯೋಗಿಸಿಕೊಳ್ಳುತ್ತೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಆ ಘೋರ ಕಾನನವನ್ನು ಸೇರಿ ಬ್ರಹ್ಮದೇವನ ಮುಖೇನವಾಗಿ ಬೇಕಾದ ವರಗಳನ್ನು ಪಡೆದು ಬರುತ್ತೇನೆ. ಅಷ್ಟರವರೆಗೆ ಈ ಪುರದ ಹೊಣೆ ನಿನ್ನದು. ಹಾಗೇ ಆಗಲಿ ಪ್ರಭು. ಇನ್ನು ತಡ ಮಾಡುವುದು ಸರಿಯಲ್ಲ. ಕಾಣುತ್ತಿರುವಂತ ನದಿಯಲ್ಲಿ ಮಿಂದು ಶುಚಿರ್ಬೋಧಗೊಂಡಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ಏಕೋ ಮನಸ್ಸಿನಿಂದ ಬ್ರಹ್ಮದೇವನನ್ನೇ ಭಜಿಸುತ್ತೇನೆ. ಸಿಂಧು ಗಂಭೀರ ಆನಂದನಿಧಿ ಶರಣ ಜನ ಮಂದಾರ ವಾಣೀಶ ಚಂದ್ರಶತ ಸಂಕಾಶ ಒಂದೇ ನೀರೊಲಿದು ಮನದಿಂದ ಸಾಲಿಸು ವಾಣೀಶ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗು ತಂದೆ. ಮೆಚ್ಚಿದೆನು ನಿನ್ನ ಮನದಿಚ್ಛೆಯೇನುಂಟದನು ಉಚ್ಚರಿಸಲಾದಿವೆ ಈ ಕ್ಷಣದೋಳ್ ಜನರು ಮೆಚ್ಚಿದೆ ತಪಸ್ಸನ್ನು ಬಿಡು. ಬರಬೇಕು ಕೇಳಿಕೋ. ಈ ಸಕಲ ಸುರನರ ಈ ಸಕಲ ಸುರನರ
ವರವಿತ್ತು ಸಲಹು ದೇವಾಯ ಓ ಬ್ರಹ್ಮದೇವ, ನನ್ನ ತಪಸ್ಸಿಗೆ ಮೆಚ್ಚಿ ನೀನೇ ಪ್ರತ್ಯಕ್ಷ ಆದೆಯ ತಂದೆ. ಮತ್ತೇನಲ್ಲ, 3 ಲೋಕವನ್ನು ಗೆಲ್ಲಬೇಕು ಎನ್ನುವ ಉದ್ದೇಶದಿಂದ ನಿನ್ನ ಮುಖೇನವಾಗಿ ತಪಸ್ಸನ್ನು ಆಚರಿಸಿದೆ. ನನ್ನ ಭಕ್ತಿಗೆ ಮೆಚ್ಚಿದಂತ ನೀನು ನನಗೆ ಮರಣವೇ ಬಾರದ ವರವನ್ನು ಅನುಗ್ರಹಿಸು ತಂದೆ. ನಿಂತು ಪೇಳಲು ಕೇಳ್ದು ವಾಣಿ ಕಾಂತ ನಸು ನಗುತ್ತಿಂದ ಹರನಲ್ಲಿ ಮುಂದೆ ಜನಿಸುವ ಸುತ ಹೊರತು ಮಿಕ್ಕಾದ ಸುರನರರ ಸಂತತಿಯ ಗೆಲುವೆ ಹೋಗು ನೀ ನಿಶ್ಚಿಂತನಾಗಿನ್ನೆನುತ್ತ ಕಂದಯ ಮಗನೇ ತಾರಕಾಸುರ, ಬ್ರಹ್ಮದೇವ, ನಿನ್ನ ಮನದಾಸೆಯೇನೋ ಸರಿ, ಆದರೆ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬನು ಸಾಯಲೇಬೇಕು. ನಿನ್ನ ಭಕ್ತಿಗೆ ಮೆಚ್ಚಿದ ನಾನು ನಿನಗೆ ವಿಶೇಷವಾದ ವರವನ್ನೇ ನೀಡುತ್ತೇನೆ. ಏನು ದೇವ? ಮುಂದೆ ಪರಶಿವನಿಂದ ಹುಟ್ಟಿದ ಮಗನಿಂದಲಾಗಿ ಮಾತ್ರ ಮರಣ, ಬೇರೆ ಯಾರಿಂದಲೂ ನಿನಗೆ ಮರಣ ಬಾರದು. ನಿನಗೆ ಶುಭವಾಗಲಿ. ಬ್ರಹ್ಮದೇವನಿಂದ ಬೇಕಾದ ವರಗಳನ್ನು ಪಡೆದಿದ್ದೇನೆ. ಈ ವಿಚಾರವನ್ನು ನಮ್ಮವರಿಗೆ ತಿಳಿಸಬೇಕಾಗಿದೆ. ಹಾಗಾಗಿ ಒಳಗಡೆ ನಡೆಯುತ್ತೇನೆ. ರಮಣನ ವರವನ್ನು ಸಾಧಿಸಿ ವರದ ವಿಚಾರ ನಮ್ಮವರಿಗೆ ತಿಳಿಸಬೇಕು. ಎಲ್ಲಿದ್ದಾರೆ? ತಿಳಿಸಿಕೊಂಡಿದ್ದೇನೆ. ತಪಸ್ಸನ್ನು ಆಚರಿಸಲು ಕಾರಣಕ್ಕೆ ಹೋದವರು ನೀನು. ಏನಾಯ್ತು ಪ್ರಭು? ವಿಚಾರ ತಿಳಿಲಿಲ್ವಾ? ಏನು? ಬ್ರಹ್ಮದೇವನಿಂದ ಬೇಕಾದ ವರಗಳನ್ನು ಪಡೆದಿದ್ದೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ನೇರವಾಗಿ ದೇವಲೋಕಕ್ಕೆ ಹಾಗೆ ಆಗಲಿ. ಪೂರ್ಣ ತಾರಕಾಸುರ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದಾನಂತೆ. ಆತನನ್ನು ಮಣಿಸುವುದಕ್ಕಾಗಿ ನಿಮ್ಮ ಆಯುಧಗಳನ್ನು ಧರಿಸಿ ನಡೆಯಲಿ ನಮ್ಮ ಸೇನೆ.
ವರಬಲದ ಮದದಿಂದ ಯುದ್ಧಕ್ಕೆ ಬಂದೆಯಾ? ಇದು ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಪರೀಕ್ಷಿಸುವುದಕ್ಕಾಗಿಯೇ ಬಂದಿದ್ದೇನೆ. ಧೈರ್ಯವಿದ್ದರೆ ನಿಲ್ಲಿ ಯುದ್ಧಕ್ಕೆ. ಸ್ವರ್ಗದ ಅಧಿಕಾರವನ್ನು ನಮಗೆ ಒಪ್ಪಿಸು, ಇಲ್ಲವಾದ್ರೆ ನಿನ್ನ ಪ್ರಾಣವಾದೀತು. ನೀರಲ್ಲಿ ಬದುಕಬೇಕಾದ ಮೀನೊಂದು ನೀರು ಬಿಟ್ಟು ತಾನು ಹಾಳಲ್ಲಿ ಬದುಕ ಹೊರಟರೆ ಬದುಕಲು ಸಾಧ್ಯವಿಲ್ಲ. ನಿಮ್ಮದಾದ ಲೋಕವನ್ನು ಬಿಟ್ಟು ದೇವಲೋಕಕ್ಕೆ ದಾಳಿ ಮಾಡಿದ್ದೀರಲ್ಲ, ಈ ಹಿಂದೆ ಬಂದವರಾರು ಉಳಿದಿಲ್ಲ ಎಂಬ ವಿಚಾರವನ್ನು ತಿಳಿದು ಕೂಡ ಮುಂದೆ ಬಂದಿರಾದರೆ ಯಮಸದನ ಸೇರಬೇಕಾದಿತ್ತು ಜತನ. ಒಳ್ಳೆಯ ಮಾತನ್ನು ಹೇಳುತ್ತಾ ಇದ್ದೇನೆ ಕೇಳು. ಬಂದ ದಾರಿಯಲ್ಲಿ ಹಿಂದೆ ಹೋದರೆ ಸರಿ, ಇಲ್ಲದಿದ್ದರೆ ದೀಪಕ್ಕೆ ಬೀಳುವ ಪತಂಗದಲ್ಲಿ ಸಾಹಿತ್ಯ ಎಚ್ಚರಿಕೆ.
ನಿನಗೆ ಯಮನಾಳವನ್ನು ತೋರಿಸುತ್ತೇನೆ. ನಿಲ್ಲು. ನಿನ್ನ ಅಹಂಕಾರವನ್ನು ಇಳಿಸಲು ಬಂದವ ನಾನೇ ತಾರಕಾಸುರ. ಒಳ್ಳೆಯ ಮಾತಿನಲ್ಲಿ ಸ್ವರ್ಗಲೋಕದ ಪೀಠವನ್ನು ಬಿಟ್ಟು ಕೊಟ್ಟರೆ ಬದುಕುವೆ, ಇಲ್ಲವಾದ್ರೆ ನಿನ್ನ ಪ್ರಾಣವಾದಿತ್ತು. ನಂಬಕಾಲಿಗೆ ಒದಗಿ ಬಂದಿದೆ. ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ, ಅರಳಿ ಹೋದರೆ ಸರಿ, ಇಲ್ಲದಿದ್ದರಿಂದ ಶಿರಚ್ಛೇದ. ನೋಡೋಣ. ಸುರಬೇಟ ಬರಿದಾಗಿದೆ, ಯಾರಿಗೊಳ್ಳುತ್ತೇನೆ. ತಾರಕಾಸುರನಿಗೆ ಜಯವಾಗಲಿ, ಮೂರು ಲೋಕದ ಒಡೆಯನಿಗೆ ಜಯವಾಗಲಿ, ದಾನವಕುಲ ಸಾಮ್ರಾಟನಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಸರಿ ಸರಿ, ಇನ್ನು ಇಲ್ಲಿ ನಡೆಯುವಂತ ಏನು ವಿಚಾರವಿದ್ರು ನಾನು ಹೇಳಿದನ್ನು ಹಾಗೆ ನಡೆಯಬೇಕು. ಹರಿ ಪ್ರಭು, ತಪ್ಪಿದಲ್ಲಿ ಶಿಕ್ಷೆಗೆ ಗುರಿಯಾಗುತ್ತಾರೆ. ಆಗಲಿ. ಇನ್ನು ತಡ ಮಾಡುದಲ್ಲ, ವಿಶ್ರಾಂತಿಯನ್ನು ಪಡೆಯುವ. ಆಗಲಿ. ಅಮರ ಪತಿಯನ್ನು ಕರೆದು ನೀ ಪೋಗೀಗ ಮನ್ಮಥ ಗರುಹಿ ಪುರಗರನ ವರತಪವ ಕೆಡಿಸಿ ಬೋಧಿಸುತ್ತ ತ್ವರಿತದಲ್ಲಿ ನಡೆಯೆಂದು ಕಳುಗನು ಹರಿ ನಿರೂಪಿಸಿ ವಿಚಾರವನ್ನು ಹರಿಯಲ್ಲಿ ತಿಳಿಸಿದೆ. ಅವನ ಮಗನಾದ ಮನ್ಮಥನನ್ನು ಭೇಟಿಯಾಗುವುದಕ್ಕೆ ಹೇಳಿದ್ದಾನೆ. ಹಾಗಾಗಿ ನೇರವಾಗಿ ಕುಸುಮಾವತಿ ಪಟ್ಟಣಕ್ಕೆ ಸೇರಿಕೊಂಡಿದ್ದಾನೆ.
ಗಳಿದ್ದಂತೆ ಜೀವನವೆಂಬ ರಥಕ್ಕೆ ಗಂಡ ಹೆಂಡನೆಂಬ ಎರಡು ಗಾಲಿಗಳು. ಹೌದು ಸ್ವಾಮಿ. ಲೋಪವಿಲ್ಲದ ಸಾಮರಸ್ಯದ ಬದುಕು ಎಲ್ಲಿ ಎಂದು ನೋಡಿದರೆ ಅದು ನಮ್ಮ ಕುಸುಮಾವತಿಯಲ್ಲಿ ಅಲ್ಲವೇ? ಖಂಡಿತವಾಗಿಯೂ ಇರುವುದಕ್ಕೆ ಕುಸುಮಾವತಿ, ಜೊತೆಗೆ ಕುಸುಮ ನೇತ್ರೆಯಾದ ನೀನು, ಧರಿಸುವುದಕ್ಕೆ ಕುಸುಮ ಬಾಣಗಳು. ಹೌದು, ಇದರಿಂದಲೇ ಲೋಕ ಮೂರನ್ನು ಗೆಲ್ಲುವಂತಹ ಸಾಮರ್ಥ್ಯವುಳ್ಳವನು ನಾನು. ಹೌದು ಸ್ವಾಮಿ. ಪುರುಷ ಸೌಂದರ್ಯಕ್ಕೆ ಪ್ರತಿರೂಪವಾಗಿರುವ ನಾನು, ಹಾಗೆ ಸ್ತ್ರೀ ಸೌಂದರ್ಯಕ್ಕೆ ಪ್ರತಿರೂಪ ನೀನು. ಹೌದು ಸ್ವಾಮಿ. ಕಾಮವೆಂಬುದು ಅವರ ವ್ಯಕ್ತಿಯ ಪತನಕ್ಕೆ ಕಾರಣವಲ್ಲ, ಅವನ ಉನ್ನತಿಗೂ ಕಾರಣವಾಗುತ್ತದೆ ಎಂಬುದು ಸತ್ಯ. ಸರಿ. ಲೋಕದಲ್ಲಿ ನಾನೊಬ್ಬ ಶ್ರೇಷ್ಠ ಬಿಲ್ಗಾರ ಎಂಬುದು ನಿಜ. ಯಾಕೆಂದರೆ ಓರ್ವ ಯೋಧನು ಪ್ರಯೋಗಿಸಿದ ಬಾಣದಿಂದ ಒಂದಿದ್ದದ್ದು ಎರಡಾಗಿ ಪರಿಣಮಿಸಿದರೆ, ನನ್ನ ಬಾಣದಿಂದ ಎರಡಿದ್ದದ್ದು ಒಂದಾಗಿ ಮತ್ತೆ ಮೂರನೆಯ ಸೃಷ್ಟಿಗೆ ಕಾರಣವಾಗುತ್ತದೆ. ಹೌದು ಸ್ವಾಮಿ. ಚಂದ್ರನು ಉದಿಸುತ್ತಿದ್ದಂತೆ ನೈದಿಲೆಗಳು ಅರಳುವಂತೆ ನನ್ನ ಸುಮಶರಗಳಿಂದ ಎಲ್ಲರ ಮನಸ್ಸು ಅರಳಿ ಮತ್ತೊಂದು ಸೃಷ್ಟಿಗೆ ಕಾರಣವಾಗುವುದು ನಿಜ. ಸತ್ಯವಾದದ್ದು. ರತಿ ಸ್ವಾಮಿ, ಇಂದು ನಿನ್ನ ಓಲಗದಲ್ಲಿರುವಂತಹ ಈ ಸಮಯದಲ್ಲಿ ನಿನ್ನಲ್ಲಿ ನನಗೆ ಸ್ವಲ್ಪ ಮಾತನಾಡಲಿಕ್ಕುಂಟು. ಸರಿ ಬನ್ನಿ. ಅವರಿಲ್ಲ, 2 ದಿನ ಬಿಟ್ಟು ಬನ್ನಿ. ನಾನು ದೇವೇಂದ್ರ. ಯಾರದು? ದೇವೇಂದ್ರ. ದೇವೇಂದ್ರ. ಓಹೋ, ದೇವೇಂದ್ರ. ಬಾಗಿಲು ತೆರೆದೇ ಇದೆ, ಒಳಗೆ ಬಾರಯ್ಯ. ಹೃದಯ ಮೇಲದೊಳಿರ್ಪ ಕಾಮನು ಹೃದಯ ಮೇಲದೊಳಿರ್ಪ ಕಾಮನು ಸುರಪತಿಯ ಕಣ್ಣೆದಿರಿದ್ದು ಪ್ರೇಮನು. ಹೌದು. ಸುರಪತಿಯ ಕಣ್ಣೆದಿರಿದ್ದು ಪ್ರೇಮನು ಅತಿಶಯಾಲಿಂಗನ ಗೈಯುತ ಅತಿಶಯಾಲಿಂಗನ ಗೈಯುತ
ಏನೇ? ಓಹೋ ದೇವೇಂದ್ರ, ಹಾ. ಬಹಳ ಅಪರೂಪ. ನಿನ್ನನ್ನೊಮ್ಮೆ ಆಲಿಂಗಿಸಬೇಕಲ್ಲವೇ? ಹೀಗೆ ಬಾ, ಹೀಗೆ ಬಾ ಅನಯ್ಯ, ಹೀಗೆ ಬಾ. ಮಾರ, ಓ ದೇವೇಂದ್ರ, ನೀನು ಹೀಗೆ ಮಾಡಬಹುದಾ? ಏನಾಯ್ತು? ನೀನು ನನ್ನನ್ನು ಅಪ್ಪಿಕೊಳ್ಳುವುದಕ್ಕೆ ಬಂದು ಅವಳನ್ನು ಅಪ್ಪಿದ್ದೀಯಲ್ಲ. ಅವಳು ನನ್ನ ಮಡದಿಯಲ್ಲವೇ? ಆಹಾ. ದೇವೇಂದ್ರ, ಹಾ. ಯಾರಿದ್ದರೂ ಕೂಡ ಹಾ. ನನಗೆ ತಲೆಗೇ ಹೋಗುವುದಿಲ್ಲ. ಹಾ. ರತಿಯ ಬಗ್ಗೆ ಚಿಂತೆ. ಹಾ. ಒಂದು ನಿಮಿಷ ನಿಲ್ಲು. ರತಿ ಸ್ವಾಮಿ, ದೇವೇಂದ್ರ ನನ್ನಲ್ಲಿ ಮುಖ್ಯವಾದ ವಿಚಾರವನ್ನು ತಿಳಿಸುವುದಕ್ಕೆ ಬಂದಿದ್ದಾನೆ. ಹೌದೇ? ಹೌದು. ಹಾಗಾಗಿ ನೀನು ಸ್ವಲ್ಪ ಹೊತ್ತು ಒಳಗಿದ್ದುಕೋ. ಹೇಗೆ? ಬೇಗ ಮುಗಿಸಿ ಬನ್ನಿ ಮಾತುಕತೆ. ಆಯ್ತಪ್ಪ, ನಾನು ಕಾಯ್ತಾ ಇರ್ತೇನೆ. ಸರಿ ಸರಿ ಸ್ವಾಮಿ. ದೇವೇಂದ್ರ, ಹೀಗೆ ಬಾ. ಇದೆಯಾ? ಏನಾಗಬೇಕು ತನ್ನಿಂದಲೇ ಸುರಭಾಯ ಏನಾಗಬೇಕು ತನ್ನಿಂದಲೇ ಬಂದುದೇನು ಕಾರಣ ಪೇಳಿರಿ ಏನಾಗಬೇಕು ತನ್ನಿಂದಲೇ ಏನಿದ ಆಶ್ಚರ್ಯವೆಂದು ಸೀರೆಯೋಳ್ ಏನಿದ ಆಶ್ಚರ್ಯವೆಂದು ಸೀರೆಯೋಳ್ ಆಗಿರುವ ಆಣಪತಿಯು ಪೆದನವನು ಏನಾಗಬೇಕು ತನ್ನಿಂದಲೇ ಒಂದುದೇನು ಕಾರಣ ಪೇಳಿರಿ ದೇವೇಂದ್ರ, ಹಾ. ಮೂರು ಮೂರ್ತಿಗಳನ್ನು ನಿಯೋಜಿಸಲ್ಪಟ್ಟಂತಹ ನೀನು ಹಾ. ಸ್ವರ್ಗಧಾಮವನ್ನು ಬಿಟ್ಟು ಹಾ. ಹಾಗೆ ಬರುವವನಲ್ಲ. ಹಾ. ಇಂದು ಬಂದಿದ್ದೀಯೆ ಎಂದಾದರೆ ಹಾ. ಏನಾದರೂ ಮಹತ್ತರವಾದ ಕಾರ್ಯ ಇರಲೇಬೇಕು. ಹಾ. ಹಾಗಾಗಿ ಏನು ವಿಚಾರವೆಂದು ತಿಳಿಸುವೆಯಾ? ಅಯ್ಯ, ಲಾಲಿಸಿ ಕೇಳ್ದಯದಿ ಸದ್ಗುಣಶೀಲ ಕೃಪಾಶರದಿ ಸದ್ಗುಣಶೀಲ ಕೃಪಾಶರದಿ ಕೇಳ್ದಯದಿ ಲಾಲಿಸಿ ಕೇಳ್ದಯದಿ ಲಾಲಿಸಿ ಕೇಳ್ದಯದಿ ಸದ್ಗುಣಶೀಲ ಕೃಪಾಶರದಿ ಸದ್ಗುಣಶೀಲ ಕೃಪಾಶರದಿ ಪೇಳುವೆ ತಾರಗೆ ಕೂಡಲು ಬತ್ತೇವಾ ಹೇಳುವೆ ತಾರಕ ಕೂಡಲು ಬತ್ತೇವಾ ಶ್ರೀಲೋಲಗಿ ನಾ ಕೇಳಲು ಕೇಳಿದ ಬೆಳುವಿದಾರಕ ಕೂಡಲು ಬತ್ತೇವ
ಸರಣಿ ಲಾಲಿಸಿ ಕೇಳು ಅಯ್ಯ ಅಯ್ಯ ಮಾರ ದೇವೇಂದ್ರ ಸದ್ಗುಣಶೀಲ ಕೃಪಾ ಸರಿತೆಯಾದ ನೀನು ಹಾ ನನ್ನದಾದಂತಹ ಭಿನ್ನಪವನ್ನು ಕೇಳಿಸಬೇಕು. ಏನದು? ದುಷ್ಟನಾದ ತಾರಕಾಸುರ ಹಾ ನಮ್ಮ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ. ಹೌದೇ? ಆತನಿಂದ ಸೋತ ನಾವು ಹಾ ಶ್ರೀಹರಿಯಲ್ಲಿ ವಿಚಾರವನ್ನು ತಿಳಿಸಿದೆವು. ಹಾ ಆಗ ಅವನು ನಿನ್ನನ್ನು ಭೇಟಿಯಾಗುವುದಕ್ಕೆ ಹೇಳಿದ್ದಾನೆ. ನನ್ನನ್ನೇ? ಹೌದು. ಏನಾಗಬೇಕು ನನ್ನಿಂದ? ಆ ತಾರಕಾಸುರನಿಗೆ ಮರಣವೆಂಬುದು ಸಂಭವಿಸುವುದಾದರೆ ಹಾ ಅದು ಹರನಾತ್ಮಜನಿಂದ ಮಾತ್ರ ಓಹೋ. ಎನ್ನುವ ಹಾಗೆ ಬ್ರಹ್ಮದೇವನ ವರಬಲವಿದೆ. ಹಾಗಾಗಿ ಹರನ ತಪಸ್ಸನ್ನು ಕೆಡಿಸುವುದಕ್ಕೆ ಹಾ. ನೀನು ಮುಂದಾಗಬೇಕು. ನಾನೇ? ಹ. ಏನಯ್ಯ? ಎನಲು ನಕ್ಕನು ಏನಯ್ಯ? ತ್ರಿಪುರ ವೈರಿಯೈ ಕೆಣಕುವನೇ ನಾನು? ಎನಲು ನಕ್ಕನು ತ್ರಿಪುರ ವೈರಿಯೈ ಕೆಣಕುವನೇ ನಾನೇ ತರವಾದ ಶಿವಗುಣಿಗಳು ಜಗವನ್ ಸುಡುವರ ನಿಟಿಲವತ್ನಿಯಲಿ ಶಿವಗುಣಿಗಳು ಜಗವನ್ ಸುಡುವರು ನಿಟಿಲವತ್ನಿಯಲಿ ತೃಣವಿದಿರೇ ತೃಣ ಇದಿರೇ ಅಲ್ಪಾಂತ ಹೊತ್ತಿಗೆ ಗುಣವೇ ಏನು? ನಿನಗೀ ಮಾತು ಗುಣವೇ ನಿನಗೀ ಮಾತು ಲೋಕಕ್ಕೆ ಸನುಮತೆ ಲೇಸಲ್ಲ ಲೇಸಲ್ಲ. ಲೇಸಲ್ಲ ಬೇಗದಿ ತೆರಳು ತೆರಳು. ಬೇಗದಿ ತೆರಳು ಮನೆಗಿನ್ನ ಏನಯ್ಯ? ಎನಲು ನಕ್ಕನು ತ್ರಿಪುರ ವೈರಿಯೈ ಕೆಣಕುವರೇ ನಾನೇ ತರವಾದ ದೇವೇಂದ್ರ, ಅಯ್ಯ. ನಿನ್ನ ಮಾತುಗಳನ್ನು ಕೇಳುವಾಗ ಹ. ಬೇಡವೆಂದರೂ ನಗು ಉಕ್ಕಿ ಬರುತ್ತಾ ಇದೆ. ಹ. ಯಾರ ತಪಸ್ಸನ್ನು ಕೆಡಿಸಲು ಮುಂದುವರೆದಿರುವೆ? ಶಿವನ ತಪಸ್ಸು. ಶಿವನ ತಪಸ್ಸನ್ನು? ಹ. ಆ ತ್ರಿಪುರ ವೈರಿಯನ್ನು ಸಾಮಾನ್ಯರೆಂದು ತಿಳಿದಿರುವೆಯ? ಹ. ಕೊರಳ ಬಲುಹನ್ನು ತಿಳಿಯದೆ ಪರ್ವತವನ್ನು ಎತ್ತಲು ಮುಂದಾದರೆ ಹ. ಅವನ ಸ್ಥಿತಿ ಏನಾಗುವುದೆಂದು ಸ್ವಲ್ಪ ಯೋಚನೆ ಮಾಡು. ಹ. ಒಂದು ವೇಳೆ ಆ ಶಿವ ಸಿಟ್ಟಿನಿಂದ ಹೆಚ್ಚಿನದಾಗದಂತಹ ಕಿಚ್ಚುಗನ್ನನ್ನು ತೆರೆದೆನೆಂದಾದರೆ 3 ಲೋಕಗಳು ಸುಟ್ಟು ಭಸ್ಮವಾಗುತ್ತದೆ. ಹ. ಹಾಗಾಗಿ ಈ ಮಾತು ನಿನಗೆ ಭೂಷಣವಲ್ಲ. ಬಂದ ದಾರಿಗೆ ಸಂತವಿಲ್ಲ ಎಂದು ತಿಳಿದು ನಡೆ, ಹೋಗು. ಏನು ಹೇಳಿದೆ? ಎಡತಿ ಕಮಾಯಿ ಎಡತಿ ಹೋಗು. ಎಡತಿ ಕಮಾಯಿ ಕಾಣುವ ಜಗಕ್ಕೆ ನಿನಗೆ ಕೇಳು ಮಾಡಿದ ದಿಕ್ಕಕ್ಕೆ ಎಡತಿ ಕಮಾಯಿ ಎಡತಿ ಎಲ್ಲ ಮಾರ ಸಾಕು ಮಾಡು ನಿನ್ನ ಮಾತುಗಳನ್ನು. ಆ, 3 ಮೂರ್ತಿಗಳನ್ನೇ ನಿನ್ನ ಅಂಕೆಯಲ್ಲಿ ಇರಿಸಿಕೊಂಡವ ಎನ್ನುವ ಹಾಗೆ ಬೇಗುತ್ತಾ ಇದ್ದೆ. ಈಗ ಶಿವನ ತಪಸ್ಸನ್ನು ಕೆಡಿಸುವುದಕ್ಕೆ ಹೇಳಿದಾಗ ನಿರಾಕರಿಸಿದೆಯ? ಆ, ಲೋಕದ ಒಳಿತಿಗಾಗಿ ತಮ್ಮನ್ನೇ ತಾವು ತ್ಯಾಗ ಮಾಡಿದ ವ್ಯಕ್ತಿಗಳು ಅದೆಷ್ಟು? ಯಾರು ಯಾರು ಯಾಕೆ
ದದೀಚಿ ಮಹರ್ಷಿ ನನ್ನ ಬೆನ್ನೆಲುಬನ್ನೇ ವಜ್ರಾಯುಧವಾಗಿ ನನಗೆ ನೀಡಲಿಲ್ವೇ? ಅಷ್ಟೆಲ್ಲ ತ್ಯಾಗದ ಮುಂದೆ ನಿನ್ನ ಈ ತ್ಯಾಗ ಯಾವ ಲೆಕ್ಕ? ಮೂರು ಲೋಕಗಳನ್ನು ನನ್ನ ಅಂಕೆಯಲ್ಲಿಟ್ಟುಕೊಂಡವನಿಗೆ ಈ ಕೆಲಸ ಏನು ಮಹಾ? ನಾನೇನು ಮಾಡಾಗುತ್ತೆ? ನನ್ನ ಸುಭಾಷಣಗಳಿಂದ ಆಹಾರ ತಪಸ್ಸನ್ನು ತೀರಿಸಿ ನಿಮ್ಮನ್ನು ನಾನು ರಕ್ಷಿಸುತ್ತೇನೆ. ನಿಶ್ಚಿಂತ ಇದ್ದರು. ಇಷ್ಟು ಮಾಡಿಕೊಟ್ಟರೆ ನಿನಗೆ ಸಾವಿರ ಧನ್ಯವಾದ. ನಡೆ. ಸರಿ, ದೇವೇಂದ್ರನಿಗೆ ಮಾತನ್ನಿಟ್ಟಿದ್ದೇನೆ. ಆದರೆ ಈ ವಿಚಾರವನ್ನು ನನ್ನ ಮುದ್ದಿನ ಮಡದಿಯಾದ ರತಿಗೆ ತಿಳಿಸಬೇಕು. ಓ ರತಿದೇವಿ, ರತಿಯ ಗಲ್ಲವ ಸ್ನೇಹದಿಂದ ಲೋಕಿಸುತ್ತ ನದಿಯೇ
ರತಿಯ ಗಲ್ಲರ ಸ್ನೇಹದಿಂದ ಅನುಕಿಸುತ್ತ ವಿಚಾರವನ್ನು ನನಗೂ ತಿಳಿದಿದೆ. ಹೌದು ಅವನು ನನ್ನಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ. ಏನು ಮಾತು ಸ್ವಾಮಿ? ಎಂದರೆ ಲೋಕಗಡ್ಡೆಗಳಾಗಿ ಮೆರೆಯುತ್ತಿರುವಂತಹ ತಾರಕಾಸುರ ದೇವಲೋಕಕ್ಕೆ ದಾಳಿಯನ್ನು ಮಾಡಿ ದೇವಲೋಕವನ್ನು ಸ್ವಾಧೀನಪಡಿಸಿಕೊಂಡಿದ್ದಾನಂತೆ. ಅವನ ವಧೆ ಕೇವಲ ಶಿವನಿಂದ ಮಾತ್ರ ಸಾಧ್ಯ. ಹಾಗಾಗಿ ಶಿವನ ತಪಸ್ಸನ್ನು ಕೆಡಿಸುವುದಕ್ಕೆ ನಾನು ಹೋಗಬೇಕೆನ್ನುವುದು ಅವನ ಆದೇಶ. ಹಾಗಾಗಿ ನನ್ನನ್ನು ಸಂತೋಷದಿಂದ ಕಳಿಸಿಕೊಡುವೆಯಾ? ಹರಣವಲ್ಲಭ ಹರಣವಲ್ಲಭ ಕೇಳುತ್ತರವಲ್ಲ ನಿನಗೆ ಹರವಲ್ಲ ನಿನಗೆ ಶಂಕರನಳು ಕಲಗ ಆದರೆ ನನ್ನ ಸ್ವಾಮಿ ಏನನ್ನು ಹೇಳುತ್ತಿದ್ದಾರೆ? ಯಾಕೆ? ನಾನೇನನ್ನು ಕೇಳುತ್ತಿದ್ದೇನೆ ಸ್ವಾಮಿ. ಸ್ವಾಮಿ, ನೀವು ನನ್ನ ಪ್ರಾಣ. ಈ ಪ್ರಾಣವೇ ನಿಂತು ಹೋದರೆ ಗತಿ ಉಳಿಯುವುದಕ್ಕೆ ಸಾಧ್ಯವೇ ಸ್ವಾಮಿ? ನೀವು ಸಾಮಾನ್ಯನೊಬ್ಬನ ತಪಸ್ಸನ್ನು ಕೆಡಿಸುವುದಕ್ಕೆ ಹೋಗುತ್ತಿದ್ದೀರಿ ಎಂದು ಭಾವಿಸಿದ್ದೀರಿ? ಖಂಡಿತವಾಗಿಯೂ ಇಲ್ಲ ಸ್ವಾಮಿ. ಪರಶಿವನ ತಪಸ್ಸನ್ನು ಕೆಡಿಸುವುದಕ್ಕೆ ದಾಕ್ಷಾಯಿಣಿಯನ್ನು ಮತ್ತೊಮ್ಮೆ ಪಡೆಯಬೇಕೆಂದು ಸ್ಥಾನವಾಗಿ ಕುಳಿತಿರುವ ಶಿವನ ತಪಸ್ಸನ್ನು ಕೆಡಿಸುವುದಕ್ಕೆ ಸ್ವಾಮಿ. ಸ್ವಾಮಿ, ಸಾಮಾನ್ಯರಿಗೆ 2 ಕಣ್ಣುಗಳಿವೆ, ಅದು ಸಾಮಾನ್ಯವಾದದ್ದು. ಆದರೆ ಪರಶಿವನಿಗೆ ಹೆಚ್ಚಿನದಾದಂತಹ ಕಿಚ್ಚಿನ ಕಣ್ಣಿದೆ ಸ್ವಾಮಿ. ಆ ಉರಿಗಣ್ಣಿಗೆ ಸಕಲ ಲೋಕವೇ ಹೆದರುವುದು ಸ್ವಾಮಿ. ಒಂದು ವೇಳೆ ನೀವು ಶಿವನ ತಪಸ್ಸನ್ನು ಕೆಡಿಸುವುದಕ್ಕೆ ಮುಂದಾದರೆ ಸಿಟ್ಟುಗೊಂಡಂತಹ ಶಿವನು ತನ್ನ 3ನೇ ಕಣ್ಣನ್ನು ತೆರೆದರೆ ನಿಮ್ಮ ಸ್ಥಿತಿ ಏನಾದೀತು ಸ್ವಾಮಿ?
ಮಾರಿ ಹುಚ್ಚು ಮಾತಾಡುವೆಯ ಹೆದರುವವರೆಂದು ಭಾವಿಸಿದೆಯಾ? ಹುಚ್ಚು ಮಾತಾಡಬೇಕ. ಒಳ್ಳೆಯ ಮಾತಿನಲ್ಲಿ ನನ್ನನ್ನು ಕಳಿಸಿಕೊಡು. ಸಂತೋಷದಿಂದ ನನ್ನನ್ನು ಕಳಿಸಿಕೊಡು ರತಿ. ಚಂದವೇ ರಮಣ ಇಷ್ಟರವರೆಗೆ ನೀವು ಆಡುತ್ತಿದ್ದಂತಹ ಮಾತುಗಳು ನನ್ನ ಮನಸ್ಸಿಗೆ ಹಿತವನ್ನು ನೀಡುತ್ತಿತ್ತು. ನೀವಾಡುವ ಮಾತುಗಳು ಚಂದ, ನೀವೂ ಚಂದ. ನೀವು ಮಾಡುವಂತಹ ಕಾರ್ಯಗಳು ಕೂಡ ಚಂದವಾಗಿರಬೇಕಲ್ವೇ ಸ್ವಾಮಿ? ಅಂದರೆ ನೀವೇ ಹೇಳಿ. ನಿಮ್ಮ ತಂದೆಗೆ ನೀವು ಕೀರ್ತಿಯನ್ನು ತಂದುಕೊಟ್ಟವರು. ಮನಸ್ಸಿಜ ಪಿತ ಹೀಗೆಂದು ನಿಮ್ಮನ್ನು ಕರೆಯುತ್ತಾರೆ. ಹೌದು. ಆ ಹೆಸರಿಗೆ ಕಳಂಕವನ್ನು ತರುತ್ತೀರೇ ಸ್ವಾಮಿ? ಯಾಕೆ? ಪ್ರಾಪಂಚಿಕರು ನಾಳೆ ನಿಮ್ಮ ಕಡೆ ಬೆರಳು ಮಾಡಿ ತೋರಿಸಬಾರದು. ಮನ್ಮಥ ಎಂತಹ ಕಾರ್ಯವನ್ನು ಮಾಡಿಬಿಟ್ಟ ಎಂಬ ಹಾಗೆ. ಸ್ವಾಮಿ, ತಲೆ ಗಟ್ಟಿದೆ ಎಂದು ಬಂಡೆ ಕಲ್ಲನ್ನು ತುಂಡು ಮಾಡುವುದಕ್ಕೆ ಹೋದರೆ ಒಡೆದು ಹೋಗುವುದು ತಲೆಯೇ ಹೊರತು ಬಂಡೆ ಕಲ್ಲಲ್ಲ ಸ್ವಾಮಿ. ನಾವಿಡುವಂತಹ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಕಣ್ಣಿರಿಸಬೇಕು. ಕಣ್ಣಿರಿಸುವುದಕ್ಕಿಂತ ಮುಂಚಿತವಾಗಿ ದೃಷ್ಟಿಯನ್ನಿರಿಸಬೇಕು. ಸ್ವಾಮಿ, ಶಿವನೇನು ಸಾಮಾನ್ಯದವನೇ ಅಲ್ಲ ಸ್ವಾಮಿ. ನೀವೇ ಒಮ್ಮೆ ಯೋಚನೆ ಮಾಡಿ. ಪರಶಿವನೊಡನೆ ಹೋರಾಡಿದಂತಹ ದಾನವರು ಏನಾಗಿ ಹೋಗಿದ್ದಾರೆ? ಅಂಧಕಾಸುರನೆನ್ನುವ ದಾನವ ಶಿವನಲ್ಲಿ ಹೋರಾಟವನ್ನು ಮಾಡಿ ಉಳಿದಿದ್ದಾನೆಯೇ? ಇಲ್ಲ. ಗಜಾಸುರನೆನ್ನುವಂತಹ ದಾನವ ಉಳಿದಿದ್ದಾನೆಯೇ? ಹೆಚ್ಚೇಕೆ ಜಲಂಧರ ಶಿವನ ಮಗನಾದರೂ ತನ್ನ ದುಷ್ಕೃತ್ಯದಿಂದಾಗಿ ಆತನು ತನ್ನ ಸುತನೆಂಬ ಭಾವವನ್ನು ತೊರೆದು ಆತನನ್ನು ಕೊಂದು ಕೆಳಹಿದ್ದಾನೆ. ಇವರೆಲ್ಲರನ್ನೇ ದಾನವರೇ ಉಳಿದಿಲ್ಲ ಸ್ವಾಮಿ. ಇನ್ನು ನಿಮ್ಮಿಂದ ಈ ಕಾರ್ಯ ಸಾಧ್ಯವೇ ಸ್ವಾಮಿ?
ತಪಸ್ಸನ್ನು ಮಾಡುತ್ತಾನೆ ಎಂಬ ಕಾರಣಕ್ಕಾಗಿ ಈ ಶಬ್ದವನ್ನು ಬಳಸಿದ್ದಲ್ಲ. ಪ್ರಪಂಚವನ್ನು ಸಮಾನವಾಗಿರಿಸಿಕೊಂಡವನು, ಆದ್ದರಿಂದ ಲಯಾಧಿಕಾರಿ ಎಂದು ಕರೆಯುತ್ತಾರೆ. ಶಿವನನ್ನು ಯೋಮಕೇಶ ಎಂದು ಕರೆಯುತ್ತಾರೆ. ಯಾಕೆ? ಸರ್ವ ದಿಕ್ಕುಗಳನ್ನು ಅಂಬರವನ್ನಾಗಿಸಿದವನು. ಅಂಥ ಪರಮ ಶಿವನೊಡನೆ ಅವರ ತಪಸ್ಸನ್ನು ಕೆಡಿಸುವುದಕ್ಕೆ ಮುಂದಾಗಿದ್ದೀರಲ್ಲ ಸ್ವಾಮಿ. ಬೇಡ ಸ್ವಾಮಿ, ನಿಮಗೆ ತಿಳಿದಿಲ್ಲವೇ? ಅಂತರಿಕ್ಷ, ಅನುರೇಣು, ಚರಾಚರ ಜೀವಿಗಳಲ್ಲಿಯೂ ಕೂಡ ಚೇತನ ಸ್ವರೂಪಿಯಾಗಿರುವಂತಹ ಶಿವನಿದ್ದಾನೆ ಎಂಬುದಾಗಿ. ಸ್ವಾಮಿ, ಒಂದು ವೇಳೆ ನೀವು ಆತನೊಡನೆ ತಪಸ್ಸನ್ನು ಕೆಡಿಸುವುದಕ್ಕೆ ಹೋದಿರೆಂದಾದರೆ ಸಾವು ಎನ್ನುವಂತಹದ್ದು ಕಟ್ಟಿಟ್ಟ ಬುದ್ಧಿ ಸ್ವಾಮಿ. ಇದು ನಿಮ್ಮ ಪ್ರೀತಿಯ ಮಡದಿ ರತಿ ಹೇಳುತ್ತಿದ್ದೇನೆ ಸ್ವಾಮಿ, ಕರ ಮುಗಿದು ಹೇಳುತ್ತಿದ್ದೇನೆ. ಬೇಡ ಸ್ವಾಮಿ, ಶಿವನ ತಪಸ್ಸನ್ನು ಕೆಡಿಸಬೇಡಿ ಸ್ವಾಮಿ. ರುದ್ರನಿಗೆ ಸುಕುಮಾರನು ದುಃಖಿಸಬೇಡ. ನಾನು ಈ ಕಾರ್ಯವನ್ನು ಮಾಡಲು ಮುನ್ನಡೆ ಇಟ್ಟದ್ದು ಯಾಕೆ ಎಂದು ಭಾವಿಸಿದೆಯಾ? ಲೋಕ ಕಂಟಕನಾಗಿ ಮೆರೆಯುತ್ತಿರುವಂತಹ ತಾರಕಾಸುರನ ವಧೆಗಾಗಿ ಹರನಿಗೆ ಸುತನಪ್ಪನ್ನು ಉದಿಸುವುದು ಅನಿವಾರ್ಯವಾಗಿದೆ. ಅಲ್ಲದೆ ಈ ಕಾರ್ಯ ನಾನೇ ಮಾಡಬೇಕೆಂಬುದು ದೇವೇಂದ್ರನ ಆದೇಶವಲ್ಲ, ನನ್ನ ಅಯ್ಯನಾದ ಶ್ರೀಹರಿಯ ಆದೇಶ. ಓರ್ವ ಮಗನಾಗಿ ತಂದೆಯ ಮಾತನ್ನು ನೆರವೇರಿಸುವುದು ನನ್ನ ಕರ್ತವ್ಯವಲ್ಲವೇ? ಹಾಗಾಗಿ ನೀನು ದುಃಖಿಸಬೇಡ, ನನ್ನನ್ನು ಕಳುಹಿಸಿಕೊಡೆ. ಸ್ವಾಮಿ, ನನಗೆ ಯಾರು ಗತಿ ಸ್ವಾಮಿ? ರತಿ, ನೀನು ಚಿಂತಿಸಬೇಡ. ಒಂದು ವೇಳೆ ನಿನ್ನೆನಿಕೆಯಂತೆ ನನಗೇನಾದರೂ ಆಯಿತು ಎಂದಾದರೆ ನೀನು ನೇರವಾಗಿ ನನ್ನ ಅಯ್ಯನಾದ ಶ್ರೀಹರಿಯ ಬಳಿಗೆ ಹೋಗು. ಅವನು ನಿನಗೆ ಸರಿಯಾದ ಮಾರ್ಗವನ್ನು ಸೂಚಿಸುತ್ತಾನೆ. ಆಗದೆ ಸರಿ ಸ್ವಾಮಿ, ಇಂದಿಗೆ ನೀವು
ಲೋಕ ಹಿತಕ್ಕಾಗಿ ಹೊರಡುತ್ತಿದ್ದೀರಿ. ಹ ನನ್ನೊಬ್ಬಳಿಂದಾಗಿ ಯಾಕೆ ಲೋಕಕ್ಕೆ ಕೆಡುಕಾಗಬೇಕು? ನನ್ನ ಮಾಂಗಲ್ಯವನ್ನೇ ಒತ್ತೆ ಇಟ್ಟು ಪ್ರಪಂಚದ ಸಂತೋಷದಲ್ಲಿ ನಾನು ಸೌಭಾಗ್ಯವನ್ನು ಕಾಣುತ್ತೇನೆ ಸ್ವಾಮಿ. ಸ್ವಾಮಿ, ಮುಂದಿನ ಜನ್ಮವಿದ್ದರೆ ನೀವೇ ನನ್ನ ಪತಿಯಾಗಿ ಒಂದಾಗಬೇಕು ಸ್ವಾಮಿ. ಚಿಂತಿಸಬೇಡ. ಇಲ್ಲ, ಕಣ್ಣೀರನ್ನು ಸುರಿಸೋದಿಲ್ಲ ಸ್ವಾಮಿ. ಇಂತಹ ಶುಭ ಕಾರ್ಯಕ್ಕೆ ಹೊರಡಬೇಕಾದರೆ ಈ ನನ್ನ ಕಣ್ಣೀರು ನಿಮಗೆ ಶುಭ ಪ್ರಾಪ್ತಿಯಾಗದು. ಇಲ್ಲ ಸ್ವಾಮಿ, ಕಣ್ಣೀರನ್ನು ಒರೆಸುವುದಿಲ್ಲ. ಭೋಗಿ ಭೂಷಣ ಮನದ ತಪವನ್ನು ನೀಗಿಸದೆ, ಭೋಗಿ ಭೂಷಣ ಮನದ ತಪವನ್ನು ನೀಗಿಸದೆ ಇಡೀ ಹತ್ತು ಸಾರಿಂದಾಗ ಇನಿಯಳ ಕಾಳುಗಿ ಮೀಳ್ಗೊಂಡನು ಸರಾಗದಲ್ಲಿ ಸಾರಿಂದಾಗ ಇನಿಯಳ ಕಾಳುಗಿ ಮೀಳ್ಗೊಂಡನು ಸರಾಗದಲ್ಲಿ ಸಮಾಧಾನದ ಮಾತನ್ನಾಡಿ ಕಳುಹಿಸಿದ್ದೇನೆ. ಈಗ ತಪವನ್ನು ಕೆಡಿಸುವುದಕ್ಕೆ ರಜತಾತ್ರಿಗೆ ತೆರಳಬೇಕು. ಆದರೆ ನಾನೊಬ್ಬನೇ ಹೋಗುವುದಲ್ಲ. ಮತ್ತೆ ಹೇಗೆ? ಆ ಗಿಡುಗ ಹಂಸಯ ಚಕೋರ ಬಲಗ ಉಡಲ್ಗಿರದ ಬಂದೇರಿದನು ಮಾಡಿರಥ. ಸರಿ ಸರಿ, ನಾನೊಬ್ಬನೇ ಹೋಗುವುದು ಸರಿಯಲ್ಲ. ನನ್ನೊಂದಿಗೆ ಕೋಗಿಲೆ, ಕೊಳವಕ್ಕಿ, ಶುಕ, ಪಿಕ, ಗಿಡುಗ, ಹಂಸ, ಚಕೋರ ಮಾರುತನನ್ನು ಸೇರಿಕೊಂಡು ಮಣಿರಥವನ್ನೇರಿಕೊಂಡು ಅತ್ತ ಕಡೆ ಸಾಗುತ್ತೇನೆ. ಎಂದು ಪ್ರಶಾಂತವಾಗಿರಬೇಕಾದಂತಹ ಈ ಸ್ಥಳ ತಾಪಮಾನದಿಂದ ಕೂಡಿದೆ. ಯಾಕೆ ಹೀಗೆ? ಹಾಗಾದರೆ ಆಹಾರ ಇಲ್ಲಿ ಎಲ್ಲೋ ಇರಬೇಕು. ಅದನ್ನು ಇರಿಸಿಕೊಂಡು ಮುಂದುವರಿಯುತ್ತೇನಂತೆ.
ಎರಡು ಬಾಣವನ್ನು ಪ್ರಕೃತಿಗೆ ಬರಗಿಸುತ್ತೇನೆ. ಶತಮಖಾದಿ ಸಮಸ್ತ ಸುರ ಸಂತತಿಯು ಧ್ಯಾನಿಸಲ ಭವ ತಿಳಿದ ಆಶ್ರಿತರಿಗ ಭಯವನಿತ್ತು ತನ್ನಗ್ರಹವನು ಪರಿಹರಿಸಿ ಆಶ್ರಿತರಿಗ ಭಯವನ್ನಿತ್ತು ತನ್ನಗ್ರಹವನು ಪರಿಹರಿಸಿ ಪ್ರಯೋಗಿಸಿದಂತ ಶರದಿಂದ ತಪಸ್ಸಿನಿಂದ ಎಚ್ಚೆತ್ತುಕೊಂಡಿದ್ದೇನೆ. ನನ್ನದಾದಂಥ ನೇತ್ರಾಗ್ನಿಗೆ ಮನ್ಮಥನು ಸುಟ್ಟು ಭಸ್ಮವಾಗಿ ಹೋದ. ಅವನು ಈ ಕಾರ್ಯವನ್ನು ಮಾಡಬೇಕೆಂದಾದರೆ ಯಾವುದೋ ನಿರೀಕ್ಷೆ ಮಾಡಿರಬೇಕು. ಹೌದು, ಹಾಗಾಗಿ ಇನ್ನು ಮುಂದಕ್ಕೆ ಅವನು ಅನಂತನೆಂದು ಖ್ಯಾತಿಯನ್ನು ಪಡೆಯಲಿ. ಈ ಸಮಯದಲ್ಲಿ ಅಹಂಕಾರಿ ಕಾಮ ಅಳಿದ ಧರ್ಮಕಾಮನನ್ನು ನಾನು ಧರಿಸಿಕೊಂಡಿದ್ದೇನೆ. ಈ ಹಿಂದೆ ದಕ್ಷಯಜ್ಞದಲ್ಲಿ ನನ್ನ ಮಡದಿ ದಾಕ್ಷಾಯಿಣಿ ದಗ್ಧಳಾಗಿ ಹೋದ ಕಾಲಕ್ಕೆ ನಾನು ವೈರಾಗ್ಯವನ್ನು ತಾಳಿದ್ದೆ. ಆದರೆ ಈ ಕಾಲದಲ್ಲಿ ನನ್ನವಳು ಬೇಕು ಬೇಕು ಎನ್ನುವ ಹಾಗೆ ಮನದಲ್ಲಿ ಹಂಬಲ ಹೆಚ್ಚಾಗುತ್ತಿದ್ದೆ. ಎಲ್ಲಿದ್ದಾಳೆ ನನ್ನವಳು, ಎಲ್ಲಿದ್ದಾಳೆ? ಓಹೋ, ತಿಳಿದೆ. ಗಿರಿರಾಜನ ಮಗಳು ಪಾರ್ವತಿಯಾಗಿ ನನ್ನವಳು ಜನಿಸಿದ್ದಾಳೆ. ಅವಳು ಕೂಡ ನನ್ನನ್ನು ಪಡೆಯಬೇಕು ಎನ್ನುವ ಹಾಗೆ ತಪಸ್ಸನ್ನು ಮಾಡುತ್ತಿದ್ದಾಳೆ. ಅವಳ ತಪಸ್ಸಿನ ನಿಷ್ಠೆಯನ್ನು ಪರೀಕ್ಷಿಸುವುದಕ್ಕಾಗಿ ನನ್ನ ನಿಜ ರೂಪವನ್ನು ಮರೆಗೊಳಿಸಿ ಅವಳ ಬಳಿ ತೆರಳುತ್ತೇನೆ. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ರಘುಪತಿ ರಾಘವ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ನಮಸ್ಕಾರ. ನಮಸ್ಕಾರ. ಯಾರಂತ ಗೊತ್ತಾಯ್ತಾ? ಇಲ್ಲಪ್ಪ. ಬೈರಂಗಿಗಳು. ಬೈರಂಗಿಗಳು ಅಂದ್ರೆ ನಾವು ಕೆಲವೆಲ್ಲ ಕ್ಷೇತ್ರ ಸಂದರ್ಶನ ಮಾಡಿದ್ದೇವೆ. ಬೈರಾಗಿ. ಹೌದೌದೌದು. ತಲಪಾಡಿಗೆ ಹೋದೆವು, ಮಂಜುನಾಥನನ್ನು ಕಂಡೆವು. ಧರ್ಮಸ್ಥಳಕ್ಕೆ ಹೋದೆವು, ದುರ್ಗಾಪರಮೇಶ್ವರನ್ನು ಕಂಡೆವು. ತಿರುಪತಿಗೆ ಹೋದೆವು, ಸುಬ್ರಹ್ಮಣ್ಯವನ್ನು ಕಂಡೆವು. ಯಾಕೆಂದ್ರೆ ದೇವರೆಲ್ಲ ಬದಲಾವಣೆ ಆಗ್ತಾ ಉಂಟು. ಯಾಕೆ? ನಮ್ಮ ಮನಸ್ಸು ಸ್ಥಿಮಿತದಲ್ಲಿರ್ಬೇಕು. ನನ್ನದು ಸ್ಥಿಮಿತ ಉಂಟು. ಹೇಗೆ? ಒಂದು ಗುರಿ ಇಟ್ಟಿದ್ದೇನೆ. ಒಂದಲ್ಲ ಒಂದು ದಿವಸ ನನ್ನ ಮಡದಿಯಾಗಿರ್ಬೋದು ಯಾರು? ಪರ್ವತರಾಜನ ಮಗಳು ಪಾರ್ವತಿಯನ್ನು ಅವಳ ಮನಸ್ಸು ಹೇಗೆ ಉಂಟು ಎಂಬುದನ್ನಾಗಿ ಪರೀಕ್ಷೆ ಮಾಡಬೇಕಲ್ಲ. ಈಶ್ವರ ದೇವರೇ ನಾನಾಗಿದ್ದೇನೆ. ಆದ್ದರಿಂದ ತಡ ಮಾಡುವುದಿಲ್ಲ. ಕ್ಷಣದಲ್ಲಿ ನಡೀತೇನೆ ನೋಡುವ. ಧರಿಸಿ ದರ್ಭಾಸನ ನಿರಾಹಾರದಲ್ಲಿ ಧ್ಯಾನಿಸುವನುಪಮೆಗೆ ಕಡವಿಪ್ರರೂಪದೊಳೈದಿ ಶಿವನುಡಿದ ಇವಳನ್ನು
ಗೊತ್ತಾಗಬೇಕಲ್ಲ. ಓ ಎಣ್ಣೆ ಎದಗಿ ಅಂಗದೊಳು ಮಧ್ಯಾಹ್ನದ ಹೊತ್ತಿನಲ್ಲಿ ಒಂದು ಮೇಲ್ಗಡೆಯಿಂದ ದೊಡ್ಡ ಬಿಸಿಲು. ಹೌದು, ಅಲ್ಲದೆ ಇಲ್ಲಿ ನೀನು ಯಾಕೆ ಯಾವ ರೀತಿಯನ್ನು ತಪಸ್ಸನ್ನು ಆಚರಿಸ್ತಾ ಇದ್ದಿ? ಯಾವ ರೀತಿ ಅಂತ ಬೇಕಲ್ಲ. ಪರಶಿವನನ್ನು ಒಲಿಸುವುದಕ್ಕಾಗಿ. ಯಾರು ಪರಶಿವ? ಅವ ಹೇಗಿದ್ದಾನಂತ ಗೊತ್ತುಂಟ ನಿನಗೆ? ಅವನನ್ನು ಕುರಿತು ನೀನು ತಪಸ್ಸನ್ನು ಆಚರಿಸಿದ? ಎಲ್ಲರ ಹಾಗಿಲ್ಲವ, ಎಲ್ಲರ ಹಾಗಿಲ್ಲ. ಶೋಭಿತ ಒಪ್ಪುದೇ ಅಟಿನೇ ಸತ್ತಿಗನು ವ್ಯಾಘ್ರದ ಚರ್ಮ ನಿನಗೆ ಸಂಘಟನೆ ಬೇಸಲ್ಲಕ್ಕಿಯೂ ನಿರ್ಲಾಚಿ ಉರಿಯುತ್ತಿದೆ. ನೀನು ಯಾರನ್ನು ಕುರಿತು ತಪಸ್ಸನ್ನು ಆಚರಿಸುವುದು? ಪರಶಿವನನ್ನು. ಆ ಪರಶಿವ ಅವ ಹೇಗಿದ್ದಾನೆಂತ ಗೊತ್ತುಂಟ? ಎಲ್ಲರ ಹಾಗಿಲ್ಲವ. ಎಲ್ಲರಿಗೆ 2 ಕಣ್ಣು, ಅವನಿಗೆ 3 ಕಣ್ಣುಂಟು. ಹೋಗಲಿ, ಅವನ ಮೈಯಲ್ಲಿ ಒಂದು ದುಂಡಾರು ಬಟ್ಟೆ ಉಂಟ? ಬೇಡ, ಬಟ್ಟೆ ಇಲ್ಲ, ಇಡೀ ಬೂದಿ ಹೊಂಡದಿಂದ ಬಂದವ. ಬಿಡು, ಮೈಯಲ್ಲಿ ಒಂದು ದುಂಡು ವ್ಯಾಘ್ರ ಚರ್ಮಾಂಬರದಾರ. ಅಲ್ಲದೆ ಒಂದು ವಾಸನೆ ಹೊಡಿತಾರೆ. ಅವನನ್ನು ನೀನು ಕುರಿತು ತಪಸ್ಸನ್ನು ಆಚರಿಸಿದೆಯಲ್ಲ, ಬಿಡು ಬಿಡು. ನಿನ್ನಯ ಮಾತು ಸಾಕು ಸಾಕು, ಅತ್ತ ಗಡಿಯಲ್ಲ ಆತ ಬದಿಯ ಗಡ್ಡ ನಿಲ್ಲಾಕ್ಷಿ ಹುಳಿ ಜನ್ಮ ಲೋಕರ ಸಾಧವಯ್ಯ. ನೋಡು, ವಿನಾಕಾರಣ ನನ್ನಲ್ಲಿ ಮಾತನಾಡಿಸಿ ನನ್ನ ತಪವನ್ನು ಹಾಳುಗೆಡಿಸಬೇಡ. ಪರಶಿವನ ಬಗ್ಗೆ ನೀನೇನು ತಿಳಿದಿದ್ದೀಯಾ? ಯಾಕೆ? ಅವನು ಚರ್ಮಾಂಬರದರ. ಸ್ನಾನ ಮಾಡಬೇಕು ಅಂತ ಇಲ್ಲ, ಬಟ್ಟೆ ಕಟ್ಟಿದ್ರೆ ಸಾಕು. ಅವನು ಲೋಕ ರಕ್ಷಕನಾಗಿದ್ದಾನೆ, ಲೋಕಕ್ಕೆ ದೇವನಾಗಿದ್ದಾನೆ. ಅವನ ಬಗ್ಗೆ ನೀನು ಈ ರೀತಿಯಾಗಿ ಮಾತನಾಡುತ್ತೀಯ? ಅವನನ್ನು ಬಿಡು, ಬೇರೆ ಯಾರಾಗುವುದು? ಮಾಲೇನಿ ಬಿಡು ಶಿವನ ಇಂದ್ರನಿಗನು ಕೂಲೆಯಂತಿಪ್ಪ ಈ ಕ್ಷಣ ಮಾಡುವೆ ಗುಪ್ಪಾಲ ಮುಖ್ಯರ ನಿನ್ನ ಕಾಲು ತಿರುಗಿಸುವೇನು ಮಾಲಿನಿ ಬಿಡು ಶಿವನ. ನೀನು ಅವನನ್ನು ಕುರಿತು ತಪಸ್ಸನ್ನು ಆಚರಿಸುವುದೇ ಬೇಡ. ಅವನನ್ನು ಬಿಡು. ಆ ದೇವಲೋಕದಲ್ಲಿ ಸುರಪ ಇದ್ದಾನಲ್ಲ, ಅವನನ್ನು ಬೇಕಾದ್ರೆ ಕಟ್ಟುವುದು ಬೇಡ. ಬೇಡ, ತಾರಾಲೋಕದಲ್ಲಿ ಇದ್ದಾನಲ್ಲ ತಾರಾನಾಥ, ಅವ ಆಗ್ಬೋದ? ಬೇಡ, ಅವ ಯಾರು ಬೇಡ, ಅವ್ರು ಯಾರು ಬೇಡ ಅಂತ ಆದರೆ ನಾನಾಗ್ಬೋದಾ? ಕ್ರೋಧವತಿ ಬದು ನನಗೆ ಸುಮ್ಮನೆ ನಡೆ ಆದಿ ಹಿಡಿದು ಮನೆಗೆ ಅದವ ಮಿತ್ರ ಬಂದು ಎನ್ನ ಮನವನ್ನು ಎದಬಿದ್ದುರಿಯ ಹೀಗೆ. ನೋಡು, ಇಷ್ಟರವರೆಗೆ ನೀನು ಬ್ರಾಹ್ಮಣರೆಂಬ ಗೌರವವನ್ನು ಕೊಟ್ಟೆ. ಏನಾಗಿದೆ? ಆದರೆ ನಿನ್ನದು ಹೆಚ್ಚಾಯಿತು. ನನ್ನ ತಪವನ್ನು ಹಾಳೆಸಗಿದಲ್ಲದೆ ನೀನು ನನ್ನನ್ನು ಹೆಚ್ಚು ಮಾತನಾಡಿಸುತ್ತಿದ್ದೀಯ. ಅದಲ್ಲದೆ ಪರಶಿವನ ಬಗ್ಗೆ ಮಾತನಾಡುತ್ತೀಯ. ಅವನ ಬಗ್ಗೆ ನೀನು ಏನು ತಿಳಿದಿದ್ದೀಯ? ಯಾರು ಬೇಡ, ಅವರನ್ನು ಇವರನ್ನು ಆಗ್ಬೋದಲ್ಲ, ನಿನಗೆ ಆಗ್ಬೋದಲ್ಲ. ಮತ್ತೆ ಅವರು ಯಾರು ಬೇಡ, ನಾನಾಗ್ಬೋದಾ? ನೀನಾಗಲಿಕ್ಕಿಲ್ಲ ಅಲ್ಲಿ.
ದಾರಿ ತೋರಿಸಿ. ಮಗಳೇ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಏನು ಬೇಕು ಕೇಳಿಕೊ. ತರಣಿ ಬಿಡು ಶೋಕವಾಯೋ ಅಪವಿದ್ದು ದೇಗವ ಬರಿದಿ ದಂಡಿಸಬೇಡ. ನಿನ್ನ ರಸ ನಾಡಿನು ತಗಿರಿ ಜಯೋ ಸಂತವಿಸಲು ಸುರರಂಬರದಿ ನೆರೆದು ಪೂ ಬಳೆಗರೆವುತ ತರುಣಿ ಬಿಡು ಶೋಕಮವು. ಸ್ವಾಮಿ, ಇದು ನಿನ್ನ ಮನದೊಳಗಿನ ಶಿವನೇ ಬಂದಿದ್ದೇನೆ. ಏನು ನಾವಿಬ್ಬರು ಒಂದಾದ ಕ್ಷಣದಲ್ಲಿ ದೇವತೆಗಳೆಲ್ಲ ಸುಮವೃಷ್ಟಿಯನ್ನು ಸುರಿಸುತ್ತಿದ್ದಾರೆ. ಹೌದು ಸ್ವಾಮಿ. ಚಿಂತಿಸಬೇಡ, ನಾನು ನಿನ್ನನ್ನು ವರಿಸಿ ಎಲ್ಲರ ಆಶೀರ್ವಾದದೊಂದಿಗೆ ನಾನು ನಿನ್ನನ್ನು ವರಿಸುತ್ತೇನೆ. ಹೀಗೆ ಬಾ, ಹೀಗೆ ಬಾ. ಗಿರಿರಾಜನು ಗರಜಿಸದಿಗಿಸಿ ಮಂತವೋ ವಿರಚಿಸುತ್ತ ಬೇಕಾದ ಬಯಕೆಯೋ ಸಲೆಸುತ್ತ ಜರನಿರಲು ಪಡೆದಳು ಉನ್ನತ ಪರಾಕ್ರಮಿಸುತ್ತನ ದೇವತತಿ ನಲಿದಾಡಲು. ಸಂಭ್ರಮದಿಂದ ನಮ್ಮ ಮದುವೆ ನಡೆದು ಹೋಯಿತು. ಇದಕ್ಕೆ ಬ್ರಹ್ಮದೇವನ ಪೌರೋಹಿತ್ಯವೇ ಕಾರಣವಾಯಿತು. ನಮ್ಮ ದಾಂಪತ್ಯದ ಫಲರೂಪವಾಗಿ ಮಗನೂ ಹುಟ್ಟಿಕೊಂಡ. ಹೌದು ಸ್ವಾಮಿ. ಅವನಿಗೆ ಷಣ್ಮುಖನೆಂದು ಹೆಸರನ್ನಿರಿಸಿದ್ದೇವೆ. ಅದು ಸರಿ. ಮಗುವಿನ ನಗುವಿನಲ್ಲಿ ಸಂತೋಷವನ್ನು ಕಾಣುವ ವೇಳೆಗೆ ಅದಾರು ಬರುತ್ತಿರುವುದು. ಸದ್ಗುಣಧಾಮ ಪರಮನಿಸಿ ರಾಗಿ ಸಜ್ಜನ ಪ್ರೇಮ ಸುರ ಸಾರ್ವಭೌಮ ರಾಗಿ ಜಯ 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 ಜಯ. ದೇವೇಂದ್ರ, ದೇವಾ, ಏನಾಶ್ಚರ್ಯವಿದು. ಹ, ಸುರ ಗಡನವನ್ನೆಲ್ಲ ಸೇರಿಕೊಂಡು ಹ. ಕೈಲಾಸದವರೆಗೆ ಬಂದಿರುವೆಯಲ್ಲ. ಏನಾಯ್ತು? ಯಾರಿಂದ ಬಂತು ಕಷ್ಟ? ಹೇಳು. ದೇವಾ, ತಾರಕಾಸುರನೆಂಬ ಕುಲದಾನವನು ಹೋರ ಕಾನನವನ್ನು ಪೊಗಿಸಿ ನಮ್ಮವನು. ನಾರಿ ಮಕ್ಕಳು ಸಹಿತ ಅಖಿಲ ವಸ್ತುವನು ಸೂರಗೊಂಡ ನಮ್ಮೂರ ಸ್ವರ್ಗವನು. ದೇವೇಂದ್ರ, ದುಷ್ಟನಾದ ತಾರಕಾಸುರ ಹ, ನಮ್ಮ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ಹ, ಆತನಲ್ಲಿ ಯುದ್ಧದಲ್ಲಿ ಹೋರಾಡಿ ನಮ್ಮ ಪಾಲಿಗೆ ಸೋಲಾಯಿತು. ಆತನಿಗೆ ಮರಣವೆಂಬುದು ಸಂಭವಿಸುವುದಾದರೆ ಅದು ನಿನ್ನ ಮಗನಿಂದ ಮಾತ್ರ. ಹಾಗಾಗಿ ನಿನ್ನ ಮಗನನ್ನು ನನ್ನ ಜೊತೆ ಕಳುಹಿಸಿಕೊಡಬೇಕು ದೇವಾ. ದೇವೇಂದ್ರ, ನಕ್ಕನ ಸುರವಿರೋಧಿ ನಮ್ಮಯ್ಯ ಚಿಕ್ಕವನು ಸಂಗ್ರಾಮದಲ್ಲಿ ಗೆಲ್ಲತಕ್ಕವನೇ. ನಮ್ಮಯ್ಯ ಚಿಕ್ಕವನು ಸಂಗ್ರಾಮದಲ್ಲಿ ಗೆಲ್ಲತಕ್ಕವನೇ. ದಾನವರ ಕಚ್ಚನೆ ಕೇಳಿ ಬೆದರುವನವನಾದ ಮಕ್ಕಳಾಟಿಕೆ ಆಯ್ತು ಬಂದುದು ಸಕ್ಕ ಬುದ್ಧಿರೋ ಏನು
ಸುರ ವಿರೋಧಿ ನಿನ್ನ ಮಾತುಗಳನ್ನು ಕೇಳುವಾಗ ನಗು ಬರುತ್ತಾ ಇದೆ. ಅಲ್ಲ, ಹುಟ್ಟಿ 7 ದಿನವಾದ ಮಗುವನ್ನು ದುಷ್ಟನಾದ ತಾರಕನ ಮನೆಗೆ ಕಳುಹಿಸುವುದೇ? ಹೌದು ಸ್ವಾಮಿ. ಅವನು ಸಂಗ್ರಾಮದಲ್ಲಿ ಗೆಲ್ಲುವನೇ? ನಾನು ಯಾವುದೇ ಕಾರಣಕ್ಕೂ ನನ್ನ ಮಗನನ್ನು ಕಳುಹಿಸುವುದಿಲ್ಲ. ಹಾಗಲ್ಲ ಸ್ವಾಮಿ, ಒಮ್ಮೆ ಕಳುಹಿಸಿಕೊಡಿ. ಇಲ್ಲ, ನೀನು ಇಲ್ಲಿಂದ ಹೋಗಂತೆ, ಹೋಗು. ಅದಕ್ಕೆ ವಂದಿಸುವುದೆಂದ ನಾ ಬಾಲನವರ ಆಕ್ರಮದಿ ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇವೆ. ದೇವೇಂದ್ರನ ಮಾತನ್ನು ಆಲಿಸಿ ಬಂದಿದ್ದೇವೆ. ತಾರಕಾಸುರನ ವಧೆಯಾಗಬೇಕು. ಹಾಗಾಗಿ ಚಿಂತಿಸುವುದಲ್ಲ, ನಾನು ಹೋಗ್ತೇನೆ. ನೀನು ಚಿಕ್ಕನ ನನ್ನನ್ನು ಚಿಕ್ಕವನೆಂದು ಹೇಳುತ್ತಾ ಇದ್ದೀರಲ್ಲ? ಹೌದು, ನಾನು ಚಿಕ್ಕವನೇ. ಆದರೆ ಒಂದು ಉದಾಹರಣೆಯನ್ನು ಕೊಡುತ್ತೇನೆ. ಸಣ್ಣ ಬೆಂಕಿಯ ಕಿಡಿಯು ಸಕಲವನ್ನೇ ಸುಡುವ ಸಾಮರ್ಥ್ಯ ಹೊಂದಿದೆ. ಹಾಗಾಗಿ ಚಿಂತೆ ಬೇಡ, ಕಳುಹಿಸಿಕೊಡಿ. ಹೋದ್ರೆ ಏನು ಮಾಡುತ್ತೀಯ? ಒಂದು ಅಪ್ಪಣೆಯನ್ನು ಕೊಟ್ಟರೆ ತಾರಕಾಸುರನ ತಲೆಯನ್ನು ಕಡಿದು ಶಾಕಿನಿ ಡಾಕಿನಿಗಳಿಗೆ ಅವತರ ನಾನು ಮಾಡ್ತೇನೆ. ಕಂದನಾಡಿ ಗತಿ ಸಂತೋಷಿಸುತ್ತಲ್ಲ ಆನಂದ ಜೀವಿಗೆ ತಪ್ಪಿ ಗದಿಗೆನು ಹೋಗಿರುತ್ತಲಿ ಕಳುಹಿದ ಆನಂದದೇ ಪರಜಿ. ಮಗನೇ, ನಿನ್ನ ವೀರ ನುಡಿಗಳನ್ನು ಕೇಳಿ ಸಂತೋಷವಾಯಿತು. ನಿನ್ನ ಇಚ್ಛೆಯಂತೆ ನಾನು ನಿನ್ನನ್ನು ಕಳುಹಿಸಿಕೊಡುತ್ತೇನೆ. ಯಾವುದಕ್ಕೂ ಅಮ್ಮನ ಆಶೀರ್ವಾದವನ್ನು ಪಡೆಕಂದ. ಜಯಶಾಲಿಯಾಗಿ ಬಾ ಮಗನೇ. ಹಾಗೆ
ಬಾಬಾ ಹೋಗುವ ಹೋಗುವ. ಎಲ್ಲಿಗೆ ಹೋಗುವುದು? ಶುದ್ಧ ಕ್ಷೇತ್ರಕ್ಕೆ. ಹೇಗೆ? ನಡೆದುಕೊಂಡೆ. ನಡೆದುಕೊಂಡೆಲ್ಲ ಆಗುದಿಲ್ಲ, ನನ್ನ ಮಗನನ್ನು ಎತ್ತಿಕೊಂಡೇ ಹೋಗಬೇಕು. ಎತ್ತುವುದು ನಾನು. ನಿನ್ನ ಕೆಲಸ ಆಗ್ಬೇಕೋ ಬೇಡವೋ? ನನ್ನ ಕೆಲಸ ಆಗಬೇಕಿದ್ದು ಎತ್ತಿಕೊಂಡೇ ಹೋಗು. ಬಾ 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 ಬಾ. ಯಾರಂತೂ ನೋಡಬೇಕಾಗಿದೆ. ಆ ಕಡೆ ಏನೆಲ್ಲ ಆ ದಿನ ಓಡಿ ಹೋದವ ಈಗ ಬಂದು ನನ್ನ ಎದುರು ಬಂದೆಯ ಒಳ್ಳೆಯ ಮಾತಿನಲ್ಲಿ ಸಾಧು ಸಜ್ಜನರಿಗೆ ಕಷ್ಟವನ್ನು ಕೊಟ್ಟೆಯ. ಇದನ್ನು ಪ್ರಶ್ನಿಸಲು ಬಂದವನು ಸಾಮಾನ್ಯನಲ್ಲ, ಬಂದವನು ಶಿವಪುತ್ರ. ತಲೆ ಕಡಿತೆ ಕೈ ಸೋತು ಓಡಿ ಹೋಗಿದ್ದಾನೆ. ಈಗ ಅವನ
ತಾರಕಾಸುರನ ವಧೆಯಾಗಿದೆ. ಸಂತೋಷಗೊಂಡಂತಹ ಸುಮರಸರು ಸುಮವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ದೇವಸೇನೆ ಎಂಬ ಬಿರುದನ್ನು ಕೊಟ್ಟಿದ್ದಾರೆ. ಹೀಗಿರುವಾಗ ಲೋಕಕ್ಕೆ ಮಂಗಳವಾಗಿದೆ ಎನ್ನುವಲ್ಲಿಗೆ ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮತ್ತು ಮಹಾಗಣಪತಿ ದೇವರು ಎಲ್ಲರಿಗೂ ಸಕಲ ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಮಂಗಳ ಗೀತೆ ಹಾಡುವರೆ ಸಭ್ಯ ಸಭಿಕರಲ್ಲಿ ಅನುವು ಬೇಡುತ್ತಾ ಇದ್ದೇವೆ. Gujarat,